ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಿ ಎಲ್ರು? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಲಸ್ಸಿ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ರೆಸಿಪಿ. ಬಾಳೆಹಣ್ಣನ್ನು ಹಾಕಿ ಮಾಡುವಂತಹ ತುಂಬಾ ರುಚಿಯಾಗಿರುವಂತಹ ಲಸ್ಸಿಯನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನನ್ನ ವಿಡಿಯೋನ ನೋಡಿ ನೀವು ಕಲಿಯಬಹುದು. ಈ ವಿಡಿಯೋನ ನೋಡಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ತುಂಬಾ ಸಿಂಪಲ್ ಮತ್ತು ಹೆಲ್ದಿಯಾಗಿರುವ ಈ ಬಾಳೆಹಣ್ಣಿನ ಲಸ್ಸಿ ಮಾಡಲಿಕ್ಕೆ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ದಪ್ಪ ಇರುವಂತಹ ಮೊಸರು ತಗೊಂಡಿದ್ದೇನೆ. ಇದರಲ್ಲಿ 2 ಗ್ಲಾಸಷ್ಟು ನಾವು ಲಸ್ಸಿ ಮಾಡ್ಬೋದು. ತುಂಬಾ ದಪ್ಪ ಇರುವ ಮೊಸರು ತಗೊಳ್ಳಿ. ಅದಾದ ನಂತರ ನಮಗೆ 2 ಬಾಳೆಹಣ್ಣು ಬೇಕಾಗುತ್ತೆ. ಇದು ಪಚ್ಚೆ ಬಾಳೆಹಣ್ಣು 2 ತಗೊಂಡಿದ್ದೇನೆ. ನೀವು ಏಲಕ್ಕಿ ಬಾಳೆಹಣ್ಣು ಹಾಕೋದಿದ್ರೆ 3 ಬಾಳೆಹಣ್ಣು ಹಾಕೋಬೋದು. ಇದು 2 ಗ್ಲಾಸ್ ಲಸ್ಸಿಗೆ. ಅದಾದ ನಂತರ 6ರಿಂದ 8 ಸ್ಪೂನಷ್ಟು ನಮಗೆ ಸಕ್ಕರೆ ಬೇಕಾಗುತ್ತೆ. ನಿಮಗೆ ಆಪ್ಷನಲ್, ಇದು ಬೇಕಿದ್ದರೆ ಐಸ್ ಹಾಕೋಬೋದು, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ಐಸ್ ಕಂಪಲ್ಸರಿ ಅಲ್ಲ. ಅದಾದ ನಂತರ ಒಂದು ಸ್ವಲ್ಪ ಅಂದರೆ ಒಂದು 3ರಷ್ಟು ಏಲಕ್ಕಿ ತಗೊಂಡಿದ್ದೇನೆ. ಏಲಕ್ಕಿ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಫ್ಲೇವರ್ ಸಿಗುತ್ತೆ ಲಸ್ಸಿಗೆ. ಏಲಕ್ಕಿನ ಗುದ್ಬಿಟ್ಟು ಅದರ ಸಿಪ್ಪೆನ ನಾವು ರಿಮೂವ್ ಮಾಡಿಬಿಡೋಣ. ಚೆನ್ನಾಗಿ ಗುದ್ಬಿಟ್ಟು ಸಿಪ್ಪೆನ ರಿಮೂವ್ ಮಾಡಿ ಈ ಪುಡಿನ ನಾವು ಲಸ್ಸಿ ಮಾಡುವಾಗ ಹಾಕೋಬೇಕಾಗುತ್ತೆ, ಏಲಕ್ಕಿ ಪುಡಿನ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ದರೆ ಡೈರೆಕ್ಟಾಗಿ ಏಲಕ್ಕಿ ಪುಡಿ ಬೇಕಾದರೂ ಹಾಕೋಬೋದು. ಇವಾಗ ಬಾಳೆಹಣ್ಣಿನ ಸಿಪ್ಪೆನ ಸುಳಿದ್ಬಿಟ್ಟು ನಾವು ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಣ. ಲಸ್ಸಿ ಮಾಡೋಕ್ಕೆ ರೆಡಿ ಮಾಡೋಣ. ತುಂಬ ಹಣ್ಣಾಗಿರೋ ಬನಾನ ತಗೋಬೇಡಿ. ಸ್ವಲ್ಪ ಅಂದರೆ ತುಂಬ ಹಣ್ಣಾದರೆ ಲಸ್ಸಿ ಚೆನ್ನಾಗಿ ಕರೆಕ್ಟಾಗಿ ಬರಲ್ಲ. ಮೀಡಿಯಮ್ ಹಣ್ಣಾಗಿರೋದು ಅಥವಾ ಸಾಧಾರಣ ಹಣ್ಣಾಗಿರೋ ಬನಾನನ್ನು ನಾವು ತಗೋಬೋದು. ಬನಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಲಸ್ಸಿ ಮಾಡೋದಷ್ಟೇ. ಮೊದಲು ತಿಕ್ತಿಟ್ಟಿರುವಂತಹ 1 ಗ್ಲಾಸಷ್ಟು ದಪ್ಪ ಮೊಸರನ್ನು ಜ್ಯೂಸ್ ಮಾಡುವಂತಹ ನಾನು ಮಿಕ್ಸರಿಗೆ ಹಾಕೊತಾ ಇದ್ದೀನಿ. ಅದಾದ ನಂತರ ಕಟ್ ಮಾಡಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಶುಗರ್, ಸಕ್ಕರೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೋಬೋದು. ಅದಾದ ನಂತರ ಐಸ್ ಕ್ಯೂಬ್ಸ್ ಹಾಕೊತಾ ಇದ್ದೀನಿ. ಐಸ್ ಕ್ಯೂಬ್ಸ್ ಆಪ್ಷನಲ್, ಕಂಪಲ್ಸರಿ ಏನೂ ಅಲ್ಲ. ನೆಕ್ಸ್ಟ್ ಏಲಕ್ಕಿ, ಇಷ್ಟನ್ನು ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀರು ಅಥವಾ ಏನೂ ಸೇರಿಸಲಿಕ್ಕಿಲ್ಲ, ಜಸ್ಟ್ ಮೊಸರಷ್ಟೇ. ಇದನ್ನ ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಸ್ಮೂತ್ ಫೇಸ್ಟ್ ಥರ ಆಗಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ಬನಾನ ತಿನ್ನೋ ಥರ ಇದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಲಸ್ಸಿ. ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ. ಸೂಪರ್ ಆಗಿರುವಂತಹ, ತುಂಬಾ ಹೆಲ್ದಿಯಾಗಿರುವಂತಹ, ತುಂಬಾ ರುಚಿಯಾಗಿರುವಂತಹ ಸಿಂಪಲ್ ಲಸ್ಸಿಯನ್ನು ಎಷ್ಟು ಸುಲಭವಾಗಿ ಮಾಡಿದ್ವಿ ನೋಡಿ. ಇಷ್ಟೇ ಇರೋದು. ಆ್ಯಕ್ಚುಲಿ ಇದು ಬನಾನಾ ಲಸ್ಸಿ ವೆಯ್ಟ್ ಗೇನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ದಿನ ಕುಡಿಯಿದ್ರೆ ಸಣ್ಣ ಇರೋರು ದಪ್ಪ ಆಗ್ತಾರೆ ಅಂತ ಕೂಡ ಹೇಳ್ತಾರೆ. ತುಂಬಾ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೊಡ್ಬೋದು. ಬಟ್ ನೀವು ಚಳಿ ಟೈಮಲ್ಲಿ ಕೊಡುವಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ, ಶೀತ ಆಗ್ಬೋದು. ಸೊ ಐಸ್ ಹಾಕಬೇಡಿ. ಮತ್ತು ಕೆಲವರಿಗೆ ಬನಾನಾ ತಿಂದ್ರೂ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಇದ್ದರೆ ನೀವು ಈ ಟೈಮಲ್ಲಿ ಕುಡಿಯೋದೇನು ಬೇಡ. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.